ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷ ಅಲ್ಲ, 2014ರ ನಂತರ ಈ ಜಿಲ್ಲೆ ಅಭಿವೃದ್ಧಿಯನ್ನು ಕಂಡಿದೆ. ಈ ಜಿಲ್ಲೆಯಲ್ಲಿ 2014ರ ನಂತರ ಈ ದೇಶದ ಪ್ರಧಾನಿಗಳು ಯಾವಾಗ ತಮ್ಮ ಅಧಿಕಾರವನ್ನು ವಹಿಸಿಕೊಂಡಿದ್ದಾರ ಅಂದಿನಿಂದ ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ಜಿಲ್ಲೆಗಳು ಅಭಿವೃದ್ಧಿ ಪಥದಲ್ಲಿ ಸಾಗುವುದನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ಈಗಾಗಲೇ ಒಂದು 5 ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8ರಲ್ಲಿ 7 ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿದ್ದೇವೆ. ಇದಕ್ಕೆಲ್ಲ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಮೊದಲ ಚುನಾವಣೆಯಲ್ಲಿ ನಾವು 8ರಲ್ಲಿ 1 ಸ್ಥಾನವನ್ನು ಪಡೆದು ನಾವು ತಮ್ಮ 7 ಸ್ಥಾನವನ್ನು ಕಳೆದುಕೊಂಡಿದ್ದೇವೆ. 2014ರ ಚುನಾವಣೆಯಲ್ಲಿ ಮೋದಿಯವರನ್ನು ಈ ದೇಶದ ಪ್ರಧಾನಿಗಳನ್ನಾಗಿ ಮಾಡಿದ ನಂತರ ಈ ದೇಶದ ಚರಿತ್ರೆ ಒಂದು ರೀತಿಯ ವಿಭಿನ್ನವಾಗಿ ಕಾಣುವುದನ್ನು ನಾವೆಲ್ಲರೂ ಕಂಡಿದ್ದೇವೆ. ಆಗ ಜನರ ಹುಮ್ಮಸ್ಸೆ ಒಂದು ರೀತಿಯಲ್ಲಿ ಈ ದೇಶದ ಅಭಿವೃದ್ಧಿ ಆಗಬೇಕಿದ್ದರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಈ ದೇಶದ ಚುಕ್ಕಾಣಿಯನ್ನು ಭಾರತೀಯ ಜನತಾ ಪಾರ್ಟಿಯ ನೇತಾರಗಳು ಹಿಡಿಬೇಕೆಂಬ ಮಟ್ಟದಲ್ಲಿ ಚುನಾವಣೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಕಳೆದ 2018ರ ಚುನಾವಣೆಯಲ್ಲಿ ನಾವು ಭರ್ಜರಿ ಈ ಜಿಲ್ಲೆಯಲ್ಲಿ 8ರಲ್ಲಿ 7 ಸ್ಥಾನಗಳನ್ನು ಪಡ್ಕೊಂಡಿದ್ದೇವೆ. ಅದು ಕೇವಲ ಗೆಲುವು ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ 20,000ರಿಂದ ಮೇಲ್ಪಟ್ಟು ತಮ್ಮ ಪ್ರತಿಸ್ಪರ್ಧಿಗಳನ್ನು ಸೋಲಿಸುವುದನ್ನು ಕಂಡಿದ್ದೇವೆ. ಆಗಾಗಲೇ ನಮ್ಮ ವಿರೋಧಿಗಳು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮುಂದಿನ ದಿವಸಗಳಲ್ಲಿ ನಮಗೆ ಈ ಜಿಲ್ಲೆಯಲ್ಲಿ ಭವಿಷ್ಯತ್ತಿಲ್ಲ, ಈ ಜಿಲ್ಲೆಯಲ್ಲಿ ನಾವಿನ್ನು ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶ ನಮ್ಮಲ್ಲಿಲ್ಲ ಎಂಬ ಒಂದು ಮನೋಭಾವವನ್ನು ಅವರೆಲ್ಲರೂ ಹಮ್ಮಿಕೊಂಡಿದ್ದರು. ಆದರೂ ಈಗ ಚುನಾವಣೆ ಬಂದಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ತಮ್ಮ ಪ್ರಯತ್ನವನ್ನು ಮಾಡುವ ಎಂಬ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. 2018ರ ಚುನಾವಣೆಯಲ್ಲಿ ನಾವು ಒಂದು ರೀತಿಯ ನಮ್ಮ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ತನ್ನ ಒಡಕನ್ನು ನಾವು ಕಂಡಿದ್ದೇವೆ. ಆಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದರ ಮೊದಲು ನಮ್ಮ ಯಡಿಯೂರಪ್ಪರವರು ಬೇರೆ ಒಂದು ಪಕ್ಷವನ್ನು ಮಾಡಿ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರಿಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಸಣ್ಣ ಮಟ್ಟದ ಒಂದು ಹಿನ್ನಡೆ ಆಗುವುದನ್ನು ಕಂಡಿದ್ದೇವೆ. ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಕ್ಷೇತ್ರ ಮಾತ್ರ ನಾವು ಚುನಾವಣೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದೇವೆ. ಉಳಿದ 7 ಕ್ಷೇತ್ರಗಳು ಕೂಡ ನಮ್ಮ ಕೈ ತಪ್ಪಿದೆ. ಆದರೆ ಅದು ನಮಗೆ ತಾತ್ಕಾಲಿಕ ಸೋಲೆಂಬುದನ್ನು ನಾವು ಕಂಡಿದ್ದೇವೆ. ಯಾಕೆಂದರೆ ಆ ಚುನಾವಣೆಯ ನಂತರ ಸ್ವಲ್ಪ 1-2 ವರ್ಷಗಳಲ್ಲಿ ಯಡಿಯೂರಪ್ಪರವರು ಭಾರತೀಯ ಜನತಾ ಪಾರ್ಟಿಯ ಜೊತೆ ಸೇರಿ 2018ರ ಚುನಾವಣೆಯಲ್ಲಿ ಒಂದೇ ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವವನ್ನು ವಹಿಸಿಕೊಂಡು ಚುನಾವಣೆಯನ್ನು ಎದುರಿಸಿ ನಾವು ಯಶಸ್ವಿ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ರಲ್ಲಿ 7 ಸ್ಥಾನವನ್ನು ಪಡೆದಿದ್ದೇವೆ. ಆದ್ದರಿಂದ ಮಾತ್ರ ನಮಗೆ ಆ ಒಂದು ಸೋಲು, ಆ ಒಂದು ಅವಧಿಯಲ್ಲಿ 1 ಸ್ಥಾನ ಮಾತ್ರ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಆದರೆ ಅದು ಖಂಡಿತ ನಮ್ಮ ಸೋಲಲ್ಲ, ನಾವು ಮಾಡಿದ ತಪ್ಪಿದ್ದಾಗಿ ನಮಗೆ ಆ ಸೋಲನ್ನು ನಾವು ಅನುಭವಿಸಿದ್ದೇವೆ.
ದಕ್ಷಿಣ ಕನ್ನಡ ಜಿಲ್ಲೆಯ 7 ಶಾಸಕರು ಕೂಡ ಯುವಕರು. 7 ಶಾಸಕರು ಕೂಡ ಅವರು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ತಮ್ಮ ಕ್ಷೇತ್ರದ ಜನರನ್ನು ಭೇಟಿಯಾಗುವಲ್ಲಿ ಯಶಸ್ವಿಯಾದಂಥ ಶಾಸಕರು ಅಂತ ಹೇಳಿದರೆ ಖಂಡಿತ ಜನರು ತಪ್ಪಾಗ ತಿಳ್ಕೊಳ್ಳಿಕ್ಕಿಲ್ಲ. ಯಾಕೆಂದರೆ ಅವರು ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ಒಬ್ಬ ಕ್ಷೇತ್ರ ನೋಡಿದರೂ ಒಬ್ಬರಿಂದ ಒಬ್ಬರು ಘಟಾನುಘಟಿಗಳು ಆ ಕ್ಷೇತ್ರವನ್ನು ಯಶಸ್ವಿಯಾಗಿ ಪ್ರತಿನಿಧಿಸಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿಕೊಳ್ಳುವ ಯಶಸ್ವಿಯನ್ನು ಕಾಣುವುದರಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ಸುಳ್ಯದಿಂದ ಹಿಡಿದು ನಾವು ಮೂಡಬಿದಿರೆ ತನಕ, ಮೂಡಬಿದಿರೆ ಶಾಸಕರಾಗಲಿ, ಬೆಳ್ತಂಗಡಿಯ ಶಾಸಕರಾಗಲಿ, ಬಂಟ್ವಾಳದ ಶಾಸಕರಾಗಲಿ, ಮಂಗಳೂರಿನ ಶಾಸಕರಾಗಲಿ, ಪುತ್ತೂರಿನ ಶಾಸಕರ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ನಮಗೆಲ್ಲರಿಗೂ ತಿಳಿದಂಥ ವಿಷಯ. ಪುತ್ತೂರಿನ ಶಾಸಕರು ಕೂಡ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಜನರ ಜೊತೆನೇ ಬೆರೆಯುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಅವರ ಜೊತೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ 7 ಶಾಸಕರ ಜೊತೆ ನಮಗೆ ಉತ್ತಮ ಬಾಂಧವ್ಯ ಇದೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಕಟ್ಟುನಿಟ್ಟಿದೆ, ಯಾವುದೇ ಶಾಸಕರಾಗಿರಲಿ ಅವರು ಪಕ್ಷದ ಅಡಿಯಲ್ಲಿ ಅವರು ಕೆಲಸ ಮಾಡಬೇಕಾಗ್ತದೆ. ನಾವೀಗ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿರೋದ್ರಿಂದ ನಮಗೆ ಅವರು ಒಂದು ರೀತಿಯ ಮನ್ನಣೆಯನ್ನು ಕೊಡಲೇಬೇಕು. ಯಾಕೆಂದರೆ ಪಕ್ಷದ ಅಡಿಯಲ್ಲೇ ಕೆಲಸ ಮಾಡಿ ಪಕ್ಷದ ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಿ ಯಾವುದೇ ಶಾಸಕರು ಕೂಡ ಆ ಕೆಲಸ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನಮಗೆ ಎಲ್ಲ ಕ್ಷೇತ್ರದ ಶಾಸಕರು ಕೂಡ ನಮಗೆ ಒಂದು ರೀತಿಯಲ್ಲಿ ಅವರ ಮೇಲೆ ಅನುಕಂಪ ಕೂಡ ಇದೆ. ಅವರ ಮೇಲೆ ಒಂದು ರೀತಿಯ ಎಲ್ಲ ಮಾಹಿತಿ ಕೂಡ ನಮಗೆ ದೊರೆಯುವಲ್ಲಿ ನಾವು ಕಾರಣಕರ್ತರಾಗಿದ್ದೇವೆ. ಆದ್ದರಿಂದ ನಮಗೆ ಎಲ್ಲ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ಯಾವ ಥರದ ಕೆಲಸ ನಡೀತಾ ಇದೆ ಎಂಬ ಬಗ್ಗೆ ಕೂಡ ನಮಗೊಂದು ರೀತಿಯ ಮಾಹಿತಿಯನ್ನು ನಾವು ಪಡ್ಕೊಳ್ಳಿ ಖಂಡಿತ ಯಶಸ್ವಿಯಾಗಿದೆ. ಅದರಲ್ಲೂ ನಾನು ಸುಳ್ಯ ಕ್ಷೇತ್ರಕ್ಕೆ ನಾನು ಪ್ರಭಾರಿಯಾಗಿದ್ದೇನೆ. ಸುಳ್ಯ ಕ್ಷೇತ್ರದಲ್ಲಿ ಈಗಾಗಲೇ ಅಲ್ಲಿ ಕಳೆದ 3 ವರ್ಷದಿಂದ ನಾನು ಆ ಒಂದು ಕ್ಷೇತ್ರದ ಪ್ರಭಾರಿಯಾಗಿ ಆ ಕ್ಷೇತ್ರದ ಪಕ್ಷದ ಅಭಿವೃದ್ಧಿಯ ಬಗ್ಗೆ, ಪಕ್ಷದ ಆಗುಹೋಗುಗಳ ಬಗ್ಗೆ ನಾವು ಹೆಚ್ಚಿನ ಒಂದು ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಅದರ ಜೊತೆ ಕಳೆದ 1-2 ವರ್ಷದಿಂದ ಆ ಕ್ಷೇತ್ರದ ಒಬ್ಬ ಶಾಸಕ ಈಗ ಅವರು ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರು ಸಚಿವರಾಗಿ, ಅದರ ಜೊತೆ ಮೀನುಗಾರಿಕೆ ಒಬ್ಬ ಸಚಿವರಾಗಿ ಆ ಮೀನುಗಾರಿಕೆಯಲ್ಲಿ ಈ ಒಳನಾಡಿನಲ್ಲಿ ಈ ಕರಾವಳಿ ಪ್ರದೇಶಕ್ಕೆ ಯಾವುದೆಲ್ಲ ಸಹಕಾರ ಸಿಗ್ತದೆ, ಕರಾವಳಿಯ ಜನರಿಗೆ ಯಾವುದೆಲ್ಲ ಒಂದು ಪ್ರಯೋಜನ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಆ ಒಂದು ಪ್ರಯೋಜನ ಮಾಡ್ತಾ ಬರುವಲ್ಲಿ ಕೂಡ ಆ ಶಾಸಕರು ಖಂಡಿತ ಯಶಸ್ವಿಯಾಗಿದ್ದಾರೆ. ಖಂಡಿತ ನಾವು ಮಾಡ್ತಾ ಇದ್ದೇವೆ. ನಾವೀಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂದರೆ ಬೂತ್ ಮಟ್ಟದ ಸಂಘಟನೆಯಿಂದ ನಾವು ಕಾರ್ಯಕರ್ತರನ್ನು ಒಂದು ರೀತಿಯಲ್ಲಿ ಹುರಿದುಂಬಿಸೋದು. ಅದೇ ರೀತಿ ಉಳ್ಳಾಲ ಕ್ಷೇತ್ರ ಕೂಡ, ಉಳ್ಳಾಲ ಅಂದರೆ ಮಂಗಳೂರು ಕ್ಷೇತ್ರ ಕೂಡ ಒಂದು ರೀತಿಯಲ್ಲಿ ಕೇವಲ ಅಲ್ಪ ಮತಗಳಿಂದ ನಾವು ಸೋಲನ್ನು ಅನುಭವಿಸಿದ್ದೇವೆ. ಅಲ್ಲಿ ಸೋಲಂದರೆ ಅಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರುವುದರಿಂದ ಒಂದು ರೀತಿಯ ಅದೊಂದು ವೋಟು ಬೈಫರ್ಗೇಟ್ ಆಗಿ ಒಂದು ಮತದ ರೀತಿಯಲ್ಲಿ ಆ ಮತಗಳು ಚಲಾವಣೆ ಆಗುವುದನ್ನು ಕಾಣ್ತಾ ಇದ್ದೇವೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಬೂತ್ ಮಟ್ಟದಲ್ಲಿ ಯಾವುದೇ ಒಬ್ಬ ಅನ್ಯ ಮತದಾರರು ಎಲ್ಲರೂ ಸಂಘಟನೆಯಾಗಿ ಅಲ್ಲಿ ಆ ಒಂದು ಬೂತಿನಲ್ಲಿ ಹಿಂದೂ ಮತದಾರರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದು ಬೂತ್ ಮಟ್ಟದಲ್ಲಿ ಕೂಡ ಎಲ್ಲ ಬೂತಿನಲ್ಲೂ ಆ ಒಂದು ಬೂತ್ ಮಟ್ಟದಲ್ಲಿ ನಾವು ಮತಕ್ಕೆ ಯಾರು ಮತದಾರರ ಪಟ್ಟಿಯಿಂದ ಹೊರಗಡೆ ಇದ್ದಾರಾ ಅವರೆಲ್ಲ ಮತದಾರರ ಪಟ್ಟಿಗೆ ಸೇರಿಸುವುದು. ಅದರ ಜೊತೆ ಈಗ ಊರಲ್ಲಿ ಇಲ್ಲದವರು ಕೂಡ ಕೆಲವು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಕಾಣ್ತಾ ಇದ್ದೇವೆ. ಅವರನ್ನೆಲ್ಲ ಆ ಮತದಾರರ ಪಟ್ಟಿಯಿಂದ ತೆಗೆಯುವುದನ್ನು ಕೂಡ ನಾವು ಆ ಒಂದು ಪ್ರದೇಶ ಅಲ್ಲ ಎಲ್ಲ ಜಾಗದಲ್ಲೂ ಮಾಡಿದ್ದೇವೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈಗ ಸಮಾನತೆಯನ್ನು ಕಾಪಾಡಿಕೊಂಡಿದ್ದೇವೆ. ಅಲ್ಲಿ ಈ ಭಾರತೀಯ ಜನತಾ ಪಾರ್ಟಿಗೆ ಹಾಕುವ ಮತಗಳು ಅದರ ಜೊತೆ ಕಾಂಗ್ರೆಸ್ಗೆ ಹಾಕುವ ಮತಗಳು ಈಗ ಈಕ್ವಲ್ ಆಗಿರುವುದನ್ನು ಕಂಡಿದ್ದೇವೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಾಕುವಂಥ ಮತಗಳು 100ರಲ್ಲಿ 100 ಓಟು ಪೋಲಾದರೆ ಮುಂದಿನ ಚುನಾವಣೆಯಲ್ಲಿ ನಾವು 1,000-2,000 ಮತಗಳಿಂದಾದರೂ ಆ ಚುನಾವಣೆಯನ್ನು ಗೆಲ್ಲುವುದರಲ್ಲಿ ಖಂಡಿತ ನಾವು ಯಶಸ್ವಿ ಆಗ್ತೇವೆ ಎಂಬ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಮಿತ್ ಶಾ ಬಂದ ಬಗ್ಗೆ ಹೇಳುವುದಾದರೆ ಖಂಡಿತವಾಗಿ ಅದು ಲಾಭನೇ, ಅದರ ಬಗ್ಗೆ 2 ಮಾತಿಲ್ಲ. ಅಮಿತ್ ಶಾ ಅಂದರೆ ಕೇವಲ ಅವರೊಂದು ಪುತ್ತೂರಿಗೆ ಬಂದ ಲಾಭ ಅಲ್ಲ, ಅವರು ಈ ದೇಶದಲ್ಲೇ ಒಬ್ಬ
ಸಹಕಾರಿ ಸಚಿವರಾಗಿ, ಈ ದೇಶದ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ, ಅದರ ಜೊತೆ ಈ ದೇಶದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಈ ದೇಶವನ್ನು ಕಟ್ಟುವಲ್ಲಿ ಕಳೆದ 2014ರಿಂದ ಮೋದಿಯವರು ಯಾವ ರೀತಿ ಪ್ರಧಾನಿಯಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಬಂದರ, ಅದೇ ರೀತಿ ತಮ್ಮ ಸೇವೆ ಕೂಡ ಅವರ ಜೊತೆ ಕೈ ಜೋಡಿಸಿಕೊಂಡು ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಒಂದು ಪ್ರಖ್ಯಾತಿಯನ್ನು ಗಳಿಸಿದ್ದಾರ, ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಅಮಿತ್ ಶಾ ಅವರು ಅದೇ ರೀತಿಯ ಒಂದು ಪ್ರಖ್ಯಾತಿಯನ್ನು ಗಳಿಸಿಕೊಂಡು ಬಂದಿದ್ದಾರೆ. ಅವರು ಹೋದಲ್ಲೂ ಕೂಡ ಜನ ಸಾಗರವೇ ಸೇರುವುದನ್ನು ಕಾಣ್ತಾ ಇದ್ದೇವೆ. ಅವರು ದಕ್ಷಿಣ ಕನ್ನಡಕ್ಕೆ ಬಂದದಂದರೆ ಅದು ನಮ್ಮ ಎಲ್ಲರ ಪುಣ್ಯ. ಅದು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಕ್ಕೆ ಬಂದವರಲ್ಲ, ಅದು ಒಂದು ಕೆಂಪದ ಒಂದು ಸಹಕಾರಿ 50 ವರ್ಷದ ಆ ಕಾರ್ಯಕ್ರಮಕ್ಕೆ ಬಂದದ್ದನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಜೋಡಿಸಿಕೊಂಡಿದ್ದೇವೆ ಹೊರತು ಅದು ಕಾರ್ಯಕ್ರಮ ನಮ್ಮ ಕೆಂಪದ ವತಿಯಿಂದ ನಡೆದದ್ದು. ಆದ್ದರಿಂದ ಕೇವಲ ದಕ್ಷಿಣ ಕನ್ನಡದಲ್ಲಿ ಪುತ್ತೂರಿಗೆ ಮಾತ್ರ ಲಾಭ ಅಲ್ಲ, ದಕ್ಷಿಣ ಕನ್ನಡದ 8 ಕ್ಷೇತ್ರಗಳಿಗೆ ಕೂಡ ಅಮಿತ್ ಶಾ ಬಂದದ್ದು ಪೂರ್ಣ ಪ್ರಮಾಣದ ಲಾಭ ಆಗಿದೆ. ನಾವು ಕಳೆದ ಒಂದು ವರ್ಷಕ್ಕೆ ಮೊದಲು ಅಮಿತ್ ಶಾ ಬಂದದ್ದನ್ನು ನೋಡಿದ್ದೇವೆ. ನರೇಂದ್ರ ಮೋದಿಯವರು ಬಂದದ್ದನ್ನು ನೋಡಿದ್ದೇವೆ. ನರೇಂದ್ರ ಮೋದಿಯವರು ಕೂಡ ಭಾರತೀಯ ಜನತಾವರ ಪಾರ್ಟಿಗೆ ಇದಕ್ಕೆ ಬಂದವರು, ಚುನಾವಣಾ ಇದರಲ್ಲಿ ಬಂದವರಲ್ಲ, ಬೇರೆ ಒಂದು ನಮ್ಮ ಪೋರ್ಟಿನ ಒಂದು ಕಾರ್ಯಕ್ರಮಕ್ಕೆ ಬಂದವರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೋಗಿ ಅಲ್ಲಿ ಅವರು ಒಂದು 50ರಿಂದ 1 ಲಕ್ಷ ಜನರಿಗೆ ಮಾತ್ರ ಅಲ್ಲಿ ವ್ಯವಸ್ಥೆಯನ್ನು ಮಾಡಿರುವುದನ್ನು ನಾವು ಕಂಡಿದ್ದೆವು. ಆದರೆ ಜನ 4 ಲಕ್ಷ 5 ಲಕ್ಷ ಆಗಿದ್ದಾರೆ. ಆದ್ದರಿಂದ ಮೊನ್ನೆ ಅಮಿತ್ ಶಾ ಬರುವಾಗ ಒಂದು 30-40 ಸಾವಿರ ಜನರಿಗೆ ಮಾತ್ರ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಜನ 1 ಲಕ್ಷ ದಾಟಿದ್ರು. ಅವರಿಬ್ಬರು ಬರುವಾಗಲೂ ಈ ಜನಸಂಖ್ಯೆ ನಾವು ತಿಳ್ಕೊಂಡಾಗಿಲ್ಲ. ಈ ದೇಶದ ಚಿತ್ರವನ್ನೇ ಬದಲಾಯಿಸಬಲ್ಲ 2 ನೇತಾರರುಗಳು ಬರುವಾಗ ಒಂದು ರೀತಿಯ ಸಂಚಲನ ಮೂಡುವುದರಲ್ಲಿ ಕಾಣ್ತಾ ಇದ್ದೇವೆ. ಒಂದು ರೀತಿಯ ವೈಬ್ರೇಷನ್ ಜನರಿಗೆ ಅವರು ಬರುವುದಂತ ಹೇಳಿದರೆ ಯಾವುದೇ ಒಬ್ಬ ಜನರಿಗೆ ತಿಳಿಸ್ಬೇಕಾಗಿಲ್ಲ. ನೀವು ನಾಡ್ದು ಅಮಿತ್ ಶಾ ಬರ್ತಾರೆ, ನೀವು ಬನ್ನಿ ಅಂತೇಳಿ. ನೀವು ಹಾಕಿರುವಂಥ ಕಟೌಟ್ಗಳನ್ನು ನೋಡಿದ್ದೀರಿ, ಬ್ಯಾನರ್ಗಳನ್ನು ನೋಡಿದ್ದೀರಿ, ಅದರ ಜೊತೆ ಜನರು ಬಂದನ್ನು ನೋಡಿದ್ದೀರಿ, ಹೆಲಿಪ್ಯಾಡಲ್ಲಿ ನೋಡಿದ್ದೀರಿ, ಅಲ್ಲಿಂದ ಹೋಗುವಾಗ ರಸ್ತೆಯಲ್ಲಿ ಕೂಡ ನೋಡಿದ್ದೀರಿ. ಒಬ್ಬ ಯಾವುದೇ ವ್ಯಕ್ತಿ, ಉಳಿದ ಪಕ್ಷದಲ್ಲಿ ಯಾವುದೇ ವ್ಯಕ್ತಿ ಬಂದರೂ ಒಂದು 25,000 ಜನ ಸೇರಿಸಬೇಕಿದ್ರೆ ಅವರಿಗೆ ಭಾಳ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇದಕ್ಕೆ ಯಾವುದೇ ಪ್ರಯತ್ನ ಇಲ್ಲದೆ ಕೇವಲ ಒಂದು 10 ದಿವಸಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಲಕ್ಷಗಟ್ಟಲೆ ಜನ ಬರುವುದನ್ನು ತಾವೆಲ್ಲರೂ ಕಂಡಿದ್ದೀರಿ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಕೂಡ ಇಲ್ಲಿಗೆ ಹೈ ವೋಲ್ಟೇಜ್ ಅಂತೇಳಿ ಬೇರೆ ಯಾವುದೇ ನಾಯಕರು ಬರಬೇಕಾಗಿಲ್ಲ. ಮುಂದಿನ ತಿಂಗಳು ಕೂಡ ಮೋದಿಯವರ ಒಂದು ಭೇಟಿ ಇದೆ. ಆ ಭೇಟಿ ಬಂದಾಗ ಇಲ್ಲಿ ಎಲ್ಲಿ ಜನರನ್ನು ಸೇರಿಸಬೇಕಾಗಿಲ್ಲ, ಇಲ್ಲಿ ಅವರಿಗೆ ಕಾರ್ಯಕ್ರಮ ಕೊಡುವುದೆಂಬ ಚಿಂತನೆ ಕೂಡ ನಮ್ಮಲ್ಲಿದೆ. ಯಾಕೆಂದರೆ ಅವರು ನಾಡ್ದು ಬಂದಾಗ ಒಂದು 5ರಿಂದ 7 ಲಕ್ಷ ಜನ ಸೇರ್ಬೋದು. 7 ಲಕ್ಷ ಜನ ಸೇರಿಸಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಯಾದ ಒಂದು ಜಾಗ ಇಲ್ಲ. ಆದ್ದರಿಂದ ಅವರು ಇಬ್ಬರು ಬಂದಾಗ ಅದು ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ಲಾಭ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಒಂದು ಎಜೆಂಡಾ ಇಟ್ಟುಕೊಂಡು ಕಾರ್ಯಕ್ರಮ ಮಾಡುವುದನ್ನು ನಾವು ಕಾಣೋದಿಲ್ಲ. ಈಗಾಗಲೇ ಮೋದಿಯವರು ಕೆಲಸ ಮಾಡಿ ತೋರಿಸ್ತಾರೆ ಹೊರತು ಆ ನಂತರನೇ ಅದು ಎಜೆಂಡಾ ಆಗಿ ಬರ್ತಾ ಇದೆ. ಇವರಿಗೆ ಮುಂದಿನ ಚುನಾವಣೆಗೆ ಬರಬೇಕಿದ್ರೆ ಏನಾದರೂ ಅವರಲ್ಲಿ ಆಶ್ವಾಸನೆ ಕೊಡ್ತಾ ಬರಬೇಕಾಗ್ತದೆ. ಆಶ್ವಾಸನೆ ಕೊಡದಿದ್ದರೆ ಇವರಿಗೆ ಚುನಾವಣೆಗೆ ನಿಲ್ಲಲಿಕ್ಕೆ ಇಲ್ಲ. ಯಾಕೆಂದರೆ ಕಳೆದ 60 ವರ್ಷದಿಂದ ಆಡಳಿತ ಮಾಡಿದಂಥ ಒಂದು ಪಾರ್ಟಿಯವರು ಮುಂದಿನ ದಿವಸಗಳಲ್ಲಿ ಚುನಾವಣೆ ನಿಲ್ಲಬೇಕೆಂದರೆ ನೀವು ಹಿಂದೆ ಏನು ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಏನಾದರೂ ಹೊಸತನ್ನು ಹುಡುಕೊಂಡು 10 kg ಅಕ್ಕಿ ಆಗಲಿ, 2,000 ರೂಪಾಯಿ ಆಗಲಿ, ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಏನಾದರೂ ಒಂದು ಮಾಡಿಕೊಂಡು ಬರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಎಜೆಂಡಾ ಅಗತ್ಯ ಇಲ್ಲ. ಜನಸಾಮಾನ್ಯರಿಗೆ ಸಿಗುವಂಥ ಸೌಲಭ್ಯವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿಯವರಾಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ 1000 ಮೇಲ್ಪಟ್ಟು ಯೋಜನೆಗಳು ಜಾರಿಗೆ ಬಂದಿದೆ. ಒಬ್ಬನ ಮನೆಗೆ ಹೋಗಿ ನಾವು ಅವನನ್ನು ಭೇಟಿಯಾದಾಗ ನಿಮ್ಮ ಮನೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಅನುದಾನ ಸಿಕ್ಕಿದೆ ಅಂತ ಕೇಳಿದರೆ ಅವನು ಒಂದೊಂದೇ ಪಟ್ಟಿಯನ್ನು ತೆಗೆದಾಗ ಅವನ ಮನೆಗೆ 1 10 ಅನುದಾನ ಸಿಕ್ಕಿದ್ದನ್ನು ಕಾಣ್ತಾ ಇದ್ದೇವೆ. ಆದ್ದರಿಂದ 10 kg ಅಕ್ಕಿ ಆಗಲಿ,
ಕಳೆದ ಸಲ ಸಿದ್ದರಾಮಯ್ಯ ಅವರು ಅಕ್ಕಿ ಕೊಟ್ಟರೆ ಅದು ಕೇಂದ್ರ ಸರ್ಕಾರದ ಅನುದಾನದಿಂದ ಕೊಟ್ಟಂಥ ಅಕ್ಕಿ. ಈ ಸಲ ಇವರು ಅಕ್ಕಿ ಕೊಡಬೇಕಿದ್ರೆ ಸರ್ಕಾರ ಬಂದರೆ ಅಕ್ಕಿ ಕೊಟ್ಟರೆ ಕೇಂದ್ರ ಸರ್ಕಾರ ಕೊಡಬೇಕು ಹೊರತು ಅವರಿಂದಲ್ಲಿ ಏನು ಕೊಡಲಿಕ್ಕೆ ಆಗೋದಿಲ್ಲ. ಎಲ್ಲ ಯಾವುದೇ ಒಂದು ಅನುದಾನ ಬಂದರೂ ಅದರಲ್ಲಿ ಕೇಂದ್ರ ಸರ್ಕಾರದ ಅರ್ಧ ಪಾಲು ಇದ್ದೇ ಇರ್ತದೆ. ಆದ್ದರಿಂದ ಇವರ ಕನಸಿಗಾಗಿ ಈ ರೀತಿಯೆಲ್ಲ ಆಶ್ವಾಸನೆಗಳನ್ನು ನೀಡ್ತಾ ಇದ್ದಾರೆ. ಇವರು ಕನಸು ಕಾಣಬೇಕಾಗಿಲ್ಲ. ಮುಂದಿನ 15 ವರ್ಷದ ತನಕ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತದೆ ಎಂಬ ಬಗ್ಗೆ ಯಾವುದೇ ರೀತಿ ಸಂಶಯ ಕೂಡ ಯಾರಿಗೂ ಬೇಕಾಗಿಲ್ಲ. ಜನರು ಆ ರೀತಿ ಆತುರದಲ್ಲಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯರನ್ನು ಜನರು ನಂಬುವುದಿಲ್ಲ, ಡಿ ಕೆ ಶಿವಕುಮಾರನ್ನು ನಂಬುವುದಿಲ್ಲ. ಕಾಂಗ್ರೆಸ್ಸಿನಲ್ಲಿ ಯಾರು ನಾಯಕರಿದ್ದಾರೆ ಅಂಥೇಳಿ ಅವರೇ ಏನಾದರೂ ಇದನ್ನಿಟ್ಟುಕೊಂಡು ನೋಡಬೇಕಷ್ಟೇ. ಯಾವುದೇ ನಾಯಕರಿಲ್ಲದ ಒಂದು ಪಾರ್ಟಿಯಲ್ಲಿ ಆ ಒಂದು ಚಿಂತನೆಯನ್ನು ಹೇಳಿಕೊಂಡು ಅವರು ಏನಾದರೂ ಆಶ್ವಾಸನೆ ಕೊಟ್ಟು ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ 5,000 ಕಿಲೋಮೀಟರ್ ನಡ್ಕೊಂಡು ಹೋದ್ರು ಅಂತ ಹೇಳಿದರು. ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ, ಒಬ್ಬ ಅಲ್ಪಸಂಖ್ಯಾತ ಹೇಳಿದ ಮಾತನ್ನು ಕೇಳಿದರೆ ನಮಗೆ ನಾಚಿಕೆ ಆಗ್ತದೆ. ಇವರು ಎಲ್ಲಿ ಹೋಗಿದ್ದಾರೋ ಅಲ್ಲಿ ಮೋದಿ ಅವರಿಗೆ ಜಾಸ್ತಿ ಬೆಂಬಲ ಆಗಿದೆ ಅಂತೇಳಿ. ಈ ದೇಶದಲ್ಲಿ ಕೋಮು ಗಲಭೆ ಆಗಿಲ್ಲ. ಕೇರಳದಲ್ಲಿ ಹೋಗಿ ಅವರು ಪಾದಯಾತ್ರೆ ಮಾಡಿದಾಗ ಆ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ರಂತೆ. ಬಹಳ ಸಂತೋಷ ಆಗ್ತದೆ, ನಮ್ಮಲ್ಲಿ ಕೋಮು ಗಲಭೆ ಇಲ್ಲ ಅಂತೇಳಿ. ಯಾರು ಇರುವುದು ಕೇಂದ್ರ ಸರ್ಕಾರದಲ್ಲಿ? ಮೋದಿಯವರು. ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋದ್ರಂತೆ, ಇಲ್ಲಿ ಭಾಳ ಆರಾಮ ಆಗ್ತದೆ ಈಗ ಬರಲಿಕ್ಕೆ. ಯಾರಿದ್ರು ಮೊದಲು? ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು. ಈಗ ಯಾರಿರೋದು? ಮೋದಿ ಸರ್ಕಾರ ಇರೋದು. ಮೊದಲು ಯಾಕೆ ಇಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ? ಮೊದಲು ಜಮ್ಮು ಕಾಶ್ಮೀರಕ್ಕೆಲ್ಲ ಯಾರೇ ಒಬ್ಬ ಅಲ್ಲಿ ಪ್ರವೇಶ ಮಾಡುವಂಥ ಅವಕಾಶ ಇರಲಿಲ್ಲ. ಈಗ ಯಾವುದೇ ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಹೋಗಿ ಕೂಡ ಅಲ್ಲಿ ನಾವು ವಾಸ್ತವ್ಯ ಮಾಡುವಂಥ ಒಂದು ಅವಕಾಶ ಸಿಗ್ತದೆ. ಅದನ್ನು ಅವರೇ ಹೇಳಿದ್ದು. ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಾರೋ ಅವರು ಎಷ್ಟು ನಡೆದ್ರು ಅವರು ಹೋಗಲಿದ್ದು ಮೋದಿಯನ್ನೇ ಅಂತ. ಆದ್ದರಿಂದ ಅವರು ಹೋದ್ದು ಕೂಡ ಒಂದು ಮೋದಿಗೆ ವರದಾನ ಆಗಿದೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಕೂಡ ನರೇಂದ್ರ ಮೋದಿಗೆ ಪರ್ಯಾಯವಾದಂಥ ಒಂದು ನಾಯಕರು ಇಷ್ಟು ಹುಟ್ಟಿದಲ್ಲಿ ಇಷ್ಟರವರೆಗೆ ಯಾರು ಬಂದಿಲ್ಲ. ಆದ್ದರಿಂದ 24ರ ಚುನಾವಣೆಗೆ ಯಾವುದೇ ಸಂಶಯ ಇಲ್ಲ. ಅದರ ಪ್ರಯುಕ್ತ ಈಗ 23ರಲ್ಲಿ ನಡೆಯುವಂಥ ಕರ್ನಾಟಕ ರಾಜ್ಯದ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಸಿಂಗಲ್ ಪಾರ್ಟಿಯಾಗಿ ಅಧಿಕಾರ ವಹಿಸುವುದರಲ್ಲಿ ಎರಡು ಮಾತಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರೀತಿಯ ಎಜೆಂಡಾ ಇದೆ. ನಮ್ಮಲ್ಲಿ ಒಂದು ಸಂಘಟನಾ ಶಕ್ತಿ, ನಮ್ಮಲ್ಲಿ ಜಿಲ್ಲಾ ಸಮಿತಿ, ನಾವು ತಿಂಗಳಿಗೆ ಒಂದು 3-4 ಸಲ ನಾವು ಜಿಲ್ಲಾ ಸಮಿತಿಯಲ್ಲಿ ಸೇರ್ತೇವೆ. ಅಲ್ಲಿ ಸೇರಿಬಿಟ್ಟು ಅಲ್ಲಿಂದ ನಾವು ಮಂಡಲಕ್ಕೆ ಒಂದು ಸುತ್ತೋಲೆಯನ್ನು ಕಳಿಸ್ತೇವೆ. ಇದು ನಮಗೆ ರಾಜ್ಯ ಮಟ್ಟದಿಂದ ಕೇಂದ್ರ ಮಟ್ಟದಿಂದ ಬಂದಂಥ ಸುತ್ತೋಲೆ. ಕೇಂದ್ರ ಮಟ್ಟದಲ್ಲಿ ನಡೆದಂಥ ಸುತ್ತೋಲೆ ರಾಜ್ಯ ಮಟ್ಟಕ್ಕೆ ಬರ್ತದೆ. ರಾಜ್ಯ ಮಟ್ಟದಲ್ಲಿ ನಡೆದಂಥ ಸುತ್ತೋಲೆಯನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಬರ್ತದೆ. ಜಿಲ್ಲಾ ಮಟ್ಟದಲ್ಲಿ ಆ ಸುತ್ತೋಲೆಯನ್ನು ಮಂಡಲಕ್ಕೆ ಕಳಿಸ್ತೇವೆ. ಮಂಡಲದಲ್ಲಿ ನಡೆಯುವಂತಹ ಸುತ್ತೋಲೆ ನಮ್ಮ ಗ್ರಾಮ ಮಟ್ಟಕ್ಕೆ, ಬೂತ್ ಮಟ್ಟಕ್ಕೆ ಬರ್ತದೆ. ಬೂತ್ ಮಟ್ಟದಲ್ಲಿ ತಿಂಗಳಿಗೆ ಒಂದು ಮೀಟಿಂಗ್ ನಡೀತಾ ಇದೆ. ಒಂದು ಬೂತಲ್ಲಿ ಒಂದು 30 ಜನ ಪೇಜಿ ಪ್ರಮುಖರು ಇರ್ತಾರೆ. ಒಂದು 30 ಜನ ಪೇಜಿ ಪ್ರಮುಖರು, ಒಂದು ಬೂತ್ ಸಮಿತಿ 12 ಜನರದ್ದು ಸಮಿತಿ, ಹೀಗೆ 42 ಜನ ಒಂದು ಬೂತಲ್ಲಿರ್ತಾರೆ. ಒಂದು ಬೂತಲ್ಲಿ 42 ಜನ ಇದ್ದರೆ ನಾವೇ ತಿಳ್ಕೊಳ್ಬೋದು. ಒಂದು ಬೂತ್ ಅಂದರೆ ಕೇವಲ 30 ಪೇಜಿ 800ರಿಂದ 900 ಮತಗಳಿರುವಂಥ ಒಂದು ಬೂತು. ಆ ಬೂತಲ್ಲಿ 40 ಜನ ಕಾರ್ಯಕರ್ತರಿದ್ದರೆ ತಾವೇ ತಿಳ್ಕೊಳ್ಳಿ, ಒಂದು 10 ಜನರಿಗೆ 20 ಜನರಿಗೆ ಒಬ್ಬ ಕಾರ್ಯಕರ್ತರಾಗಿ ಇರ್ತಾರೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೆ ನಾವು ಚುನಾವಣೆ ದೃಷ್ಟಿಯಿಂದಾಗಿ ನಾವು ಯಾವುದೇ ರಾಜಕೀಯ ಮಾಡಬೇಕಾಗಿಲ್ಲ. ನಾವು ಪ್ರಾರಂಭ ಹಂತದಿಂದಲೇ ನಮ್ಮ ಬೂತ್ ಮಟ್ಟ ಇದ್ದಲ್ಲಿ ನಾವು ಚುನಾವಣೆಗೆ ರೆಡಿಯಾಗಿರ್ತೇವೆ. ನಮಗೆ ಯಾವುದೇ ಪಂಚಾಯತಿ ಚುನಾವಣೆ ಬರಲಿ, ಯಾವುದೇ ವಿಧಾನಸಭಾ ಕ್ಷೇತ್ರ ಚುನಾವಣೆ ಬರಲಿ, ಲೋಕಸಭಾ ಚುನಾವಣೆ ಬರಲಿ, APMC ಚುನಾವಣೆ ಬರಲಿ, ನಾವು ಪ್ರಾರಂಭ ಹಂತದಲ್ಲೇ ಸಿದ್ಧರಾಗಿದ್ದೇವೆ. ಒಂದು ರೀತಿಯಲ್ಲಿ ಮತದಾರರ ಪಟ್ಟಿಗೆ ಸೇರಿಸುವುದನ್ನು ಸೇರಿಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಜನರಿಗೆ ಸಿಗುವಂಥ ಆ ಯೋಜನೆಗಳು ಅದರ ಪಟ್ಟಿಯನ್ನು ಮಾಡ್ತೇವೆ. ಒಂದು ಗ್ರಾಮ ಬೂತ್ ಮಟ್ಟದಲ್ಲಿ ಆ ಬೂತಿನಲ್ಲಿ ಎಷ್ಟು ಜನರಿಗೆ ಯಾವ ರೀತಿಯ ಫಲಾನುಭವಿಗಳು ಸಿಕ್ಕಿದ್ದಾರೆ ಅಂತೇಳಿ ಆ ಫಲಾನುಭವಿಗಳ ಪಟ್ಟಿಯನ್ನು ಮಾಡಿಕೊಂಡು ಆ ರೀತಿಯ ಸಿದ್ಧತೆಯನ್ನು ಮಾಡಿದಾಗ ಅದೆಲ್ಲ ಮಾಡೋದು ನಮ್ಮ ಪಕ್ಷದ ವತಿಯಿಂದ. ಶಾಸಕರಿಗೆ ಅದನ್ನು ನಾವು ತಿಳಿಸ್ತೇವೆ. ನೋಡಿ, ಈ ರೀತಿಯ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಅದನ್ನು ನೀವು ಹೋಗಿ ಅಲ್ಲಿ ಅನುಷ್ಠಾನ ಮಾಡಬೇಕಂತೇಳಿ ಪಕ್ಷದ ಸೂಚನೆ ಮೇರೆಗೆ ಶಾಸಕರುಗಳು ಆ ಒಂದು ಬದ್ಧತೆಯಿಂದ ಆ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ.
ನಾನು ಕಳೆದ 40 ವರ್ಷಗಳಿಂದ ರಾಜಕೀಯವನ್ನು ಮಾಡಿಕೊಂಡು ಬಂದಿದ್ದೇನೆ. ಆದರೆ ಪ್ರಾರಂಭ ಹಂತದ ರಾಜಕೀಯಕ್ಕೂ ಕಳೆದ ಒಂದು 10 ವರ್ಷಕ್ಕೆ ಮೊದಲಿನ ರಾಜಕೀಯಕ್ಕೂ ತುಂಬ ಅಜಗಜಾಂತರವಾದಂಥ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದ್ದೇವೆ. ಪ್ರಾರಂಭ ಹಂತದಲ್ಲಿ 40 ವರ್ಷದ ಹಿಂದೆ ಅಂದರೆ ಆಗದ ಒಂದು 10 ವರ್ಷ ರಾಜಕೀಯ ಅಂದರೆ ರಾಜಕಾರಣಿಗಳಿಗೆ ಭಾಳ ಒಂದು ಮರ್ಯಾದೆ ಇತ್ತು. ಆದರೆ ನಂತರ ಮೊನ್ನೆ ಮೋದಿಯವರು ಅಧಿಕಾರ ಹಿಡಿಯುವ ತನಕ ಆ ರಾಜಕಾರಣಿಗಳನ್ನು ಯಾರು ನಂಬ್ತಿರಲ್ಲ ಒಂದು ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೆವು. ಯಾಕೆಂದರೆ ರಾಜಕಾರಣಿಗಳಂದರೆ ಅವರು ಯಾವುದೇ ಒಂದು ಕೆಲಸವನ್ನು ಮಾಡಿಕೊಳ್ಳದೆ ಯಾವುದೇ ಒಂದು ರೀತಿಯಲ್ಲಿ ಜನರಿಗೆ ಮೋಸ ಮಾಡುವಂಥ ಒಂದು ವ್ಯಕ್ತಿತ್ವ ಇರುವವರು ಎಂಬ ರೀತಿಯಲ್ಲಿ ಜನರು ಅವರ ಮುಖವನ್ನು ಕಾಣ್ತಾ ಇದ್ರು. ಆದರೆ ಕಳೆದ ಒಂದು 14ರ ನಂತರ ಮೋದಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಪ್ರಮಾಣದ ಅಧಿಕಾರ ಬಂದ ನಂತರ ಜನರ ಚಿಂತನೆಯೇ ಬೇರೆಯಾಗಿದೆ. ಜನರಿಗೆ ಒಂದು ರೀತಿಯ ಜನರಲ್ಲಿ ಒಲವು ಬರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ರಾಜಕಾರಣಿಗಳನ್ನು ನೋಡುವಾಗಲೂ ಒಂದು ರೀತಿಯ ಒಲವನ್ನು ಕಾಣ್ತಾ ಇದ್ದೇವೆ. ಯಾಕೆಂದರೆ ಒಬ್ಬ ರಾಜಕಾರಣಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರೆ ಅವನ ಸೌಜನ್ಯತೆಯಿಂದ ಅವನು ಜನರ ಸೇವೆ ಮಾಡುವಂಥ ಒಂದು ಕಾರ್ಯಪ್ರವೃತ್ತ ಆಗುವಂಥ ಒಂದು ಸನ್ನಿವೇಶವನ್ನು ಕಾಣುವುದನ್ನು ಅವರು ಮಾಡ್ತಾರೆ ಎಂಬ ಒಂದು ಬಯಕೆ ಜನರಲ್ಲಿ ಕೂಡ ಮೂಡಿ ಬರುವುದನ್ನು ಕಾಣ್ತಾ ಇದ್ದೇವೆ. ಕಳೆದ 5 ವರ್ಷಗಳಿಂದ ಪುತ್ತೂರಿನಲ್ಲಿ ಮಾನ್ಯ ಸಂಜೀವ ಮಠಂದೂರವರು ಶಾಸಕರಾಗಿ ಆಯ್ಕೆಯಾದರು. ಭರ್ಜರಿ 19,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು. ಆ ನಂತರ ಅವರಿಗೆ ಆ ಒಂದು 19,000 ಮತಗಳಲ್ಲಿ ನಾನು ಗೆದ್ದಿದ್ದೇನೆ, ಮುಂದಿನ ಚುನಾವಣೆ ನಾನು ಏನು ಕೆಲಸ ಮಾಡೋದಿದ್ದರೂ ನನಗೆ ಕಷ್ಟಕರ ಆಗಬಾರ್ದು ಎಂಬ ದೃಷ್ಟಿಯನ್ನು ಇಟ್ಕೊಂಡು ಅವರು ಕೆಲಸ ಮಾಡಲಿಲ್ಲ. ಅವರು ಅಂದಿನಿಂದಲೇ ಯಾವಾಗ ತನ್ನ ಒಂದು ಶಾಸಕತ್ವದ ನೆಲೆಯನ್ನು ಕಂಡುಕೊಂಡ್ರ ಅಂದಿನಿಂದಲೇ ಅವರು ಪ್ರವಾಸವನ್ನು ಗ್ರಾಮ ಮಟ್ಟದಲ್ಲಿ ಕೈಗೊಂಡಿದ್ದಾರೆ, ನಾವು ಕಾಣ್ತಾ ಇದ್ದೇವೆ. ಅವರು ಆಗ ಪ್ರಾರಂಭ ಮಾಡಿದಂಥ ಆ ಬೂತ್ ಮಟ್ಟ, ಆ ಪಂಚಾಯಿತಿ ಮಟ್ಟ, ಆ ಒಂದು ಶಕ್ತಿ ಕೇಂದ್ರ ಮಟ್ಟ ಹೋಗುವುದನ್ನು ಕಂಡಾಗ ಇಂದು ಕೂಡ 5 ವರ್ಷಗಳಲ್ಲಿ ಸತತವಾಗಿ ಹೋಗಿ ಅಲ್ಲೆಲ್ಲ ಏನೆಲ್ಲ ಸಮಸ್ಯೆ ಆ ಗ್ರಾಮ ಮಟ್ಟದಲ್ಲಿದೆ ಅದನ್ನೆಲ್ಲ ಕಂಡುಕೊಂಡು ಅಲ್ಲಿಗೆ ಬೇಕಾದಂಥ ರಸ್ತೆ, ಅಲ್ಲಿಗೆ ಬೇಕಾದಂಥ ಸಂಘಗಳನ್ನು, ಅಲ್ಲಿಗೆ ಅವರಿಗೆ ಬೇಕಾದಂಥ ಮನೆಯ ವ್ಯವಸ್ಥೆ, ಅವರಿಗೆ ಬೇಕಾದಂಥ ಆಕ್ರಮ ಸಕ್ರಮ ಜಾಗ, ಅದೇ ರೀತಿ ಅವರಿಗೆ ಬೇಕಾದ 94C, ಅದೇ ರೀತಿ 94CC ಇದನ್ನೆಲ್ಲ ಮಾಡಿಕೊಳ್ಳುವುದನ್ನು ಕೂಡ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಏನಾದರೂ ಅವರು ಸೆಷನ್ ಇದ್ದರೆ ಮಾತ್ರ ಹೋಗಿ ವಾರಕ್ಕೆ 1 ದಿವಸ ಮಾತ್ರ ಬೆಂಗಳೂರಲ್ಲಿ ಉಳ್ಕೊಳ್ತಿದ್ರು. ಉಳಿದ ದಿವಸ ಇಲ್ಲಿ ಆಫೀಸಲ್ಲಿ ಬೆಳಿಗ್ಗೆ 8:30 ಗಂಟೆಗೆ ಬಂದು ಆಫೀಸಲ್ಲಿ ಕೂತು ಮಧ್ಯಾಹ್ನ ತನಕ ಕೂಡ ಜನರನ್ನು ಸ್ಪಂದನೆ ಮಾಡಿಕೊಂಡು ಜನರ ಕೆಲಸವನ್ನು ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಒಬ್ಬ ಶಾಸಕ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕಾ ಅದನ್ನೆಲ್ಲ ಮಾಡಿದಂಥ ಒಬ್ಬ ವ್ಯಕ್ತಿ ಸಂಜೀವ ಮಠಂದೂರು. ಕಳೆದ 5 ವರ್ಷಗಳಿಂದಲೂ ಕೂಡ ಅವರ ಮುಖದಲ್ಲಿ ಯಾವುದೇ ಒಂದು ದುಃಖದ ಸನ್ನಿವೇಶವನ್ನು ನಾವು ಕಂಡಿಲ್ಲ. ಯಾವುದೇ ಒಂದು ಸಂದರ್ಭದಲ್ಲೂ ನಗುಮುಖವನ್ನು ಕಂಡು ಜನರನ್ನು ಸ್ಪಂದಿಸುವುದು. ಯಾವುದೇ ಒಬ್ಬ ವ್ಯಕ್ತಿ ಹೋದರೂ ಮಧ್ಯಮವರ್ತಿಯ ಅಗತ್ಯ ಇಲ್ಲ. ನಮ್ಮ ಶಾಸಕರಲ್ಲಿ ಹೋಗಬೇಕಿದ್ರೆ ಯಾರು ಒಬ್ಬ ಲೀಡರ್ ಬೇಕಾಗಿಲ್ಲ, ಡೈರೆಕ್ಟ್ ಹೋಗಿ ಕೂಡ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಇಮಿಡಿಯೇಟ್ ಅದಕ್ಕೆ ಏನಾದರೂ ಸ್ಪಂದನೆ ಮಾಡುವುದನ್ನು ಸ್ಪಂದಿಸಿದಂಥ ಒಬ್ಬ ಶಾಸಕರು. ಅದರ ಜೊತೆ ಈಗಾಗಲೇ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಯಾವುದೇ ಒಂದು ಹಳ್ಳಿ ಪ್ರದೇಶಕ್ಕೆ ಹೋದರೂ ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಕಾಣ್ತಾ ಇದ್ದೇವೆ. ಮೊದಲೆಲ್ಲ ಎಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, 1,000 ಕೋಟಿ ಮೇಲ್ಪಟ್ಟು ಹಣವನ್ನು ತಂದು ಇಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಸಂಜೀವ ಮಠಂದೂರವರು. ಆದ್ದರಿಂದ ನಾವು ಈ ಒಂದು 5 ವರ್ಷ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ವತಿಯಿಂದ ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದರೆ ಅದನ್ನು ಜನರೇ ಹೇಳ್ತಾರೆ, ನಾವೇನು ಹೇಳಬೇಕಾಗಿಲ್ಲ. ಯಾಕೆಂದರೆ ನಮ್ಮ ವಿರೋಧಿಗಳು ಯಾವುದೇ ಅಪಪ್ರಚಾರ ಮಾಡ್ತಾರೆ, ಅದಕ್ಕೆ ನಾವೆಲ್ಲ ಕಿವಿ ಕೊಡಬಾರ್ದು. ವಿರೋಧಿಗಳ ಮಾತುಗಳನ್ನು ಯಾವಾಗಲೂ ನಾವು ಬೆಂಬಲಿಸುವುದರಲ್ಲಿ ನಾವು ಆಗಬಾರ್ದು. ಯಾಕೆಂದರೆ ಅವರು ಒಂದು ರೀತಿ ಅಪಸ್ವರ ಮಾತಾಡೋದು ಸ್ವಾಭಾವಿಕ. ಯಾಕೆಂದರೆ ಅವರ ಒಂದು ಇದಕ್ಕೆ ಬೇಕಾಗಿ ಅಭಿವೃದ್ಧಿಗೆ ಬೇಕಾಗಿ ಅವರು ಮಾತಾಡ್ತಾರೆ. ಆದ್ದರಿಂದ ಒಳ್ಳೆ ಕೆಲಸವನ್ನು ಮಾಡಿದಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನಮಗೂ ಅವಕಾಶ ಆಗಿದೆ. ಯಾಕೆಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಪಾಧ್ಯಕ್ಷನಾಗಿರೋದ್ರಿಂದ ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ಆ ಅನುದಾನ ಇಲ್ಲಿ ಇಡಬೇಕಂತ ಹೇಳಿದರೆ ಅಲ್ಲಿ ಇಟ್ಟು ಇಂಥ ಕೆಲಸ ಮಾಡಿಕೊಡ್ಬೇಕಂತ ಹೇಳಿದಾಗ ಅದನ್ನು ಮಾಡಿಕೊಟ್ಟು ಅದನ್ನು ಕೆಲಸ ಮಾಡಿದವರಲ್ಲಿ ಸಂಜೀವ ಮಠದವರು ಕೂಡ ಒಬ್ಬರು.
ಮತದಾರರು ಇವತ್ತು ಒಂದು ರೀತಿಯಲ್ಲಿ ಒಳ್ಳೆ ಪ್ರಜ್ಞಾಜೀವಿಗಳು. ಅವರಿಗೆ ಯಾರಿಗೆ ಚುನಾವಣೆಯಲ್ಲಿ ಮತ ಹಾಕಬೇಕಂತೇಳಿ ಅವರಿಗೆ ಖಂಡಿತವಾಗಿ ಒಂದು ರೀತಿಯ ನಿರ್ಧಾರ ಇದೆ. ಆದ್ದರಿಂದ ಯಾವುದೇ ಚುನಾವಣೆಯಲ್ಲಿ ಯಾವುದೇ ಗಿಮಿಕ್ ಮಾಡಿ ಯಾವುದೇ ಒಂದು ಸ್ವರವನ್ನು ಮಾಡಿದರೂ ಜನರು ಒಂದು ರೀತಿಯಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ. ಮುಂದಿನ ಒಂದು 15 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕೆಂಬ ಒಂದು ಚಿಂತನೆಯಲ್ಲಿ ಕರ್ನಾಟಕದ ಜನರು ಖಂಡಿತ ನಿಶ್ಚಯವನ್ನು ಮಾಡಿದ್ದಾರೆ. ಅದರ ಜೊತೆ ದೇಶದಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ಒಂದು 25 ವರ್ಷ ಈ ದೇಶ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಯಲ್ಲಿರಬೇಕಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಯಾವುದೇ ಒಬ್ಬ ಬೇರೆ ಪಕ್ಷದವರು ತಾವು ಮುಂದಿನ ದಿವಸದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಇದೆ ಎಂಬ ಚಿಂತನೆಯನ್ನು ಮರೆತು ಅವರು ಭಾರತೀಯ ಜನತಾ ಪಾರ್ಟಿಯವರು ಸೇವೆ ಮಾಡಿದ್ದನ್ನು ಅದನ್ನು ಸ್ವೀಕಾರ ಮಾಡಿದರೆ ಅವರಿಗೂ ಖಂಡಿತವಾಗಿಯೂ ಅವರ ಸೇವೆ ಕೂಡ ಮಾಡುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿ ಆಗ್ತದೆ. ಯಾರು ಕೂಡ ಮುಂದಿನ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಗೆಲುವು ಬರ್ತದೆ ಎಂಬ ಮಾತನ್ನು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲಿ ಹಿಂದುತ್ವದ ಆಧಾರದಲ್ಲಿ ಹಿಂದೂಗಳು ಮೆಜಾರಿಟಿ ಇರುವಂಥ ಜಾಗದಲ್ಲಿ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಖಂಡಿತ ನಾನಲ್ಲ, ಪ್ರಜ್ಞಾವಂತ ಜನರು ಎಲ್ಲರೂ ಆ ರೀತಿಯ ಒಂದು ಮನೋಭಾವವನ್ನು ಹೊಂದಿಕೊಂಡಿದ್ದಾರೆ.